ಇಂದಿರಾ ಕ್ಯಾಂಟೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ರಾಜ್ಯದಲ್ಲಿ ಯಾರು ಹಸಿವಿನಿಂದಿರಬಾರದು, ಹಸಿವು ಮುಕ್ತ ಕರ್ನಾಟಕವಾಗಬೇಕೆಂಬ ದೃಷ್ಟಿಯಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದೆ ಎಂದು ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕಾಪು ತಾಲೂಕು ಕೇಂದ್ರದ ಆವರಣದಲ್ಲಿ ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿ, ಗ್ರಾಹಕನೊಬ್ಬನಿಗೆ 3 ಹೊತ್ತಿಗೆ ಒಟ್ಟು 60 ರೂಪಾಯಿ ವೆಚ್ಚ ತಗುಲುತ್ತದೆ. ಆದರೆ ಗ್ರಾಹಕನಿಗೆ 5 ರಿಂದ 10 ರೂಗೆ ಪೌಷ್ಟಿಕ ಆಹಾರವನ್ನು ಕ್ಯಾಂಟೀನ್ನಲ್ಲಿ ನೀಡಲಾಗುತ್ತದೆ ಎಂದರು. ಈ ಸಂದರ್ಭ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಕುಂದಾಪುರ ಉಪವಿಭಾಗಾಧಿಕಾರಿ ರಶ್ಮಿ, ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾವಲ್, ತಹಶೀಲ್ದಾರ್ ಪ್ರತಿಭಾ ಆರ್, ಪುರಸಭೆ ಅಧ್ಯಕ್ಷೆ ಹರಿಣಾಕ್ಷಿ ದೇವಾಡಿಗ, ಉಪಾಧ್ಯಕ್ಷೆ ಸರಿತಾ ಶಿವಾನಂದ್, ಮುಖ್ಯಾಧಿಕಾರಿ ನಾಗರಾಜ್, ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್ ಮತ್ತಿತರಿದ್ದರು. ಬಗ್ಗೆ ಬಹಳ ಹೆಮ್ಮೆಯಿಂದ ಬಂದು ಅದರ ಉದ್ಘಾಟನೆ ಮಾಡಿದ್ದೀನಿ. ಬಡವರಿಗೆ ಏನು ಕೆಲಸ ಮಾಡುವಂಥವ್ರಿಗೆ ಭಾಳಷ್ಟು ಬೆಳಗ್ಗೆ ಕೆಲಸ ಮಾಡಿ ರಾತ್ರಿ ಮನೆಗೆ ಹೋದಾಗ ಅವರ ಮನೆ ಒಲೆ ಹತ್ತುತ್ತೆ ಅನ್ನೋವಂಥವ್ರಿಗೆ, ಶ್ರಮಿಕರಿಗೆ ಅವನ್ನೆಲ್ಲ ಒಂದು ತಲೆ ಅವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ಇಂದಿರಾ ಕ್ಯಾಂಟೀನನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಹಸಿದವನಿಗೇನೆ ಅನ್ನದ ಬೆಲೆ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ಅನ್ನ ಕೈಗೆಟುಕೊಂತ ಬೆಲೆಯಲ್ಲಿ ಸಿಗಲಿ ಅಂತ ಹೇಳಿ 5 ರೂಪಾಯಿಗೆ ಒಂದು ಉಪಹಾರ, 10 ರೂಪಾಯಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡುವಂಥ, ಅದು ಕ್ಲೀನ್ ಆಗಿದ್ದಂಥ ಪೌಷ್ಟಿಕಾಂಶತೆಯಿಂದ ಕೂಡಿದಂಥ ಊಟ ಕೊಡೋದಕ್ಕೆ ನಾವು ಸರ್ಕಾರದಿಂದ ಸಹಾಯ ಮಾಡ್ತಾ ಇದ್ದೀವಿ. ಇದು ಸರ್ಕಾರನೇ ಇದಕ್ಕೆ ಸಹಾಯ ಮಾಡಿ 35 ರೂಪಾಯಿಯನ್ನು ಒಂದು ಪ್ಲೇಟ್ಗೆ 35 ರೂಪಾಯಿಯನ್ನು ಕೊಟ್ಟು ಟೋಟಲ್ ಆಗಿ ಏನು ಒಂದು ದಿನದ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೇನು ನಾವು ಇವ್ರ ಕಡೆ ಗ್ರಾಹಕರ ಕಡೆ 25 ರೂಪಾಯಿ ಇಸ್ಕೊಂಡ್ರೆ ಅದಕ್ಕೆ ಮತ್ತು ಸರ್ಕಾರ 35 ರೂಪಾಯಿ ಕೂಡಿಸಿ ಟೋಟಲ್ 62 ರೂಪಾಯಿವರೆಗೆ ನಾವು ಯಾರು ಕ್ಯಾಂಟೀನ್ ನಡೆಸ್ತಾರೆ ಅವರಿಗೆ ದುಡ್ಡನ್ನು ಕೊಡುವಂಥ ಕೆಲಸ